ಬಡವರ ಬದುಕನ್ನ ಬಲಿ ಪಡಿತಾ ಇರುವಂತಹ ಸ್ಕಿಲ್ ಗೇಮ್, ವಿಡಿಯೋ ಗೇಮ್, ಇಸ್ಪೀಟ್ ಕ್ಲಬ್, ಜುಗಾರಿ ಅಡ್ಡೆಗಳು ರಾಜಾರೋಷವಾಗಿ ನಡೀತಾ ಇದ್ರು ಪೊಲೀಸ್ ಇಲಾಖೆ ಇವುಗಳ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಕಾಟಾಚಾರಕ್ಕೆ ಬಾಗಿಲು ಮುಚ್ಚಿಸಿ ಮತ್ತೆ ತೆರೆದು ರಾಜಾರೋಷವಾಗಿ ನಡೀತಾ ಇರುವಂತಹ ಜೂಜು ಕೇಂದ್ರಗಳ ಮೇಲೆ ಕ್ರಮ ಕೈಗೊಳ್ಳಲಾದ ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ ಇತರ ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಹಾಗೂ ಜೂಜು ಕೇಂದ್ರಗಳ ಅಡ್ಡೆಗಳಿಗೆ ಬೀಗ ಜಡಿಯಬೇಕು, ಉತ್ತಮ ದಕ್ಷ ಅಧಿಕಾರಿಗಳನ್ನ ನಗರಕ್ಕೆ ನಿಯೋಜನೆ ಮಾಡಬೇಕೆಂದು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಆಗ್ರಹ ಮಾಡಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ನಿಟ್ಟಿನಲ್ಲಿ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಸಾರ್ವಜನಿಕರ ದೂರು ದುಮ್ಮಾನಗಳನ್ನು ಆಲಿಸುವ ಅಹವಾಲು ಆಲಿಕೆ ಸಭೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಇಂದು ನಡೆಯಿತು. ಕಾನೂನು ಸುವ್ಯವಸ್ಥೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಸಾರ್ವಜನಿಕರ ಅಹವಾಲು ಆಲಿಕೆಯನ್ನ ನಡೆಸಿದ್ರು. ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತೆಗೆದುಕೊಂಡಿರುವ ನಿರ್ಧಾರಗಳಿಂದ ತಮ್ಮ ಸಂಸ್ಥೆಗೆ ಆಗಿರುವ ಸಮಸ್ಯೆಗಳ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ವೈದ್ಯಕೀಯ ವಿದ್ಯಾರ್ಥಿಗಳ ಡ್ರಗ್ಸ್ ಸಾಗಾಟ ಸೇವನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರದ ವಿವಿಧ ಕಾಲೇಜಿನ ಪ್ರತಿನಿಧಿಗಳು ಆಗಮಿಸಿ ತಮ್ಮ ಅಹವಾಲನ್ನ ಮಂಡಿಸಿದರು. ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಹನುಮಂತ ಕಾಮತ್ ಅವರು ಮಾತನಾಡಿ, ಟ್ರಾಫಿಕ್ ಸಮಸ್ಯೆಗಳ ಬಗ್ಗೆ ಮಾತನಾಡಲು ನಿರಾಕರಿಸಿದ ಎಡಿಜಿಪಿ ಕ್ರಮದ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಎಡಿಜಿಪಿ ಮುಂದೆ ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ, ಜೆರಲ್ಡ್ ಅವರ ಸೇರಿದಂತೆ ಹಲವು ಮಂದಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿ ಮಂಗಳೂರಿನ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರ ರಕ್ಷಣೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡರು. ಯಾವ ಎಸ್ಐ ಟ್ರಾಫಿಕ್ ಅಲ್ಲ, ಏನ್ ಸಲುವಾಗಿ ಯಾವ ಕೇಸ್ನಲ್ಲಿ ಯಾರು ಕೇಳಿದಾನೆ? ನಾವು ಈ ಮಂಗಳೂರು ನಗರದ ಕೆಲವು ಮಾಫಿಯಾಗಳ ಬಗ್ಗೆ ಎಡಿಜಿಪಿ ಅವರ ಗಮನವನ್ನು ಸೆಳೆದಿದ್ದೇವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೇವೆ. ಮಂಗಳೂರು ನಗರ ಅಂತ ಹೇಳಿದರೆ ಅದೊಂದು ಮಾಫಿಯಾಗಳಿಗೆ ಒಂದು ಸ್ವರ್ಗ ಆದಂಥ ರೀತಿಯಲ್ಲಿದೆ, ಅದನ್ನು ಬಗ್ಗುಬಡಿಬೇಕು ಅಂತ ಹೇಳಿದ್ದೇವೆ. ಮತ್ತು ಈ ಮಾಫಿಯಾಗಳು ನಿಯಂತ್ರಣ ಆಗದಿದ್ದರೆ ಇಲ್ಲಿ ಕಮ್ಯುನಲ್ ಹೆಸರಲ್ಲಿ ನಡೀತಾ ಇರುವಂಥ ಕ್ರಿಮಿನಲ್ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವಂಥದ್ದನ್ನು ಕೂಡ ಎಡಿಜಿಪಿ ಅವರ ಗಮನಕ್ಕೆ ತಂದಿದ್ದೇವೆ. ಇಲ್ಲಿ ಮುಖ್ಯವಾಗಿ ಒಂದು ಅಕ್ರಮ ಮರಳುಗಾರಿಕೆಯ ಬಗ್ಗೆ ನಾವು ದೂರನ್ನು ಹೇಳಿದ್ದೇವೆ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ನಂತರದಲ್ಲಿ ಕೊಡಲಿಕ್ಕಿದ್ದೇವೆ. ಮತ್ತು ಇಲ್ಲಿ 30ಕ್ಕೂ ಹೆಚ್ಚು ಸ್ಕಿಲ್ ಗೇಮ್ಗಳು, ಜೂಜಿ ಕೇಂದ್ರಗಳು, ಇಸ್ಪೀಟ್ ಅಡ್ಡೆಗಳು ದಿನದ 24 ಗಂಟೆ ಕೂಡ ನಡೀತಾ ಇದೆ. ಅದರ ಬಗ್ಗೆ ಕೂಡ ನಾವು ಗಮನವನ್ನು ಸೆಳೆದಿದ್ದೇವೆ. ಒಂದು ವೇಶ್ಯಾವಾಟಿಕೆ ಪ್ರಕರಣ, ನಿರ್ದಿಷ್ಟ ಒಂದು ಪ್ರಕರಣವನ್ನು ಮರುತನಿಖೆ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಕೆಲವು ಕೇಸ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರಮುಖ ಅಧಿಕಾರಿಗಳ ಮೇಲೆ ಕೆಲವು ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಮಾತಾಡಬೇಕಿತ್ತು. ನಮ್ಮ ಹತ್ರ ಕೆಲವು ವಿಕ್ಟಿಮ್ಸ್ಗಳು ಬಂದು ನಮ್ಮನ್ನು ಅನೌಪಚಾರಿಕವಾಗಿ ಅದನ್ನು ಕೆಲವನ್ನ ಹೇಳಿದ್ದಾರೆ. ಬಟ್ ಅದನ್ನು ಹೇಳುವಂಥ ಒಂದು ಪರಿಸ್ಥಿತಿ ನಮಗೆ ಇರಲಿಲ್ಲ. ಮತ್ತು ನಾವು ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳ ಬಗ್ಗೆ ಕೂಡ ಹೇಳಿದ್ದೇವೆ. ಇಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಪೊಲೀಸರು ದಿನದ 18 ತಾಸು ಕೆಲಸ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೂಡ ಗಮನ ಸೆಳೆದಿದೆ. ಸಿಬ್ಬಂದಿಗಳನ್ನು ಕೂಡ ನೇಮಕಾತಿ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿದೆ. ತುಂಬಾ ಜನ ಈಗ ಹೇಳಿದ್ರು, ಇದು ಇಸ್ಪೀಟ್ ದಂಧೆ ಆಗ್ತಾ ಉಂಟು, ಹೊಯ್ಗೆದಾಗ್ತಾ ಉಂಟು, ಮತ್ತೆ ವೇಶ್ಯಾವಾಟಿಕೆ ಆಗ್ತಾ ಉಂಟು. ಯಾವುದು ಪ್ರಶ್ನೆ ಕೇಳಲಿಕ್ಕಿಲ್ಲ, ನೀವು ಪ್ರೂಫ್ ಕೊಡಿ, ನೀವು ತಂದು ಕೊಡಿ. ನೀವು ವಿಕ್ಟಿಮ್ ಕೇಳುದಾದ್ರೆ ನಾನು ಹೇಳುದು, ಈ ಡಿಪಾರ್ಟ್ಮೆಂಟ್ ಇಲ್ಲಿ ಯಾಕೆ ಪ್ರತಿಯೊಂದು ನಾವು ಅಡ್ರೆಸ್ ಸಹಿತ ಅವರಿಗೆ ಕೊಡಬೇಕಾದ್ರೆ ಈ ಡಿಪಾರ್ಟ್ಮೆಂಟ್ ಈ ಜೂರಿಸ್ಡಿಕ್ಷನ್ ಅಲ್ಲಿ ಇರುವುದು ಯಾಕೆ? ಪ್ರತಿಯೊಂದು ನಾವು ಮಾಡುದಾದ್ರೆ ನಾನಲ್ಲಿ ಹೇಳುದೇನಂದ್ರೆ, ನಾವು ಹೇಳುದು ಈಗ ಪಬ್ಲಿಕ್ ಇದು ಪ್ರಾಬ್ಲಮ್ ಅಲ್ಲ. ಈಗ ಹೊಲವೇ ಬೇಲಿಯೇ ಎದ್ದು ಹೊಲ ಮೇಯುವುದಾದ್ರೆ ನಾವು ಯಾರ ಹತ್ರ ಹೇಳೋದು? ನಾನು ನಿಮಗೆ ಹೇಳ್ತೇನೆ, ನಾನು ಅವ್ರ ಹತ್ರ ಹೇಳಿದೆ,
ನಿಮ್ಮ ಡಿಪಾರ್ಟ್ಮೆಂಟ್ನವರದೇ ಉಂಟು, ಇಲ್ಲಿ ಲಾಡ್ಜ್ ಉಂಟು, ದಂಧ ಆಗ್ತಾ ಉಂಟು. ನೀವು ಹೇಳಿ ಅಂತ ಮುಂದೆ ಹೇಳಿದ್ರೆ ನಾವು ಹೇಗೆ ಹೇಳುದು? ನಮಗೆ ಪ್ರೈವೇಟ್ ಆಗಿ ನೀವು ಮಾತಾಡ್ಲಿಕ್ಕೆ ಅವಶ್ಯ ಕೊಡಿ. ನಿಮ್ಮವ್ರದೇ ಲಾಡ್ಜ್ ಉಂಟು, ನಿಮ್ಮವ್ರದೇ ದಂಧ ಉಂಟು, ನೀವು ಯಾರನ್ನು ನಿಲ್ಲಿಸ್ತೀರಿ? ಹೊಯ್ಗೆದು ಹಗರಣ ಹೇಳ್ತಾರೆ, ರಾಜಕಾರಣಿಗಳೊಟ್ಟಿಗೆ ಇವರು ಹೊಯ್ಗೆ ಹಗರಣ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಹೇಳಿದ್ದು ನನಗೆ ನಿಷ್ಠಾವಂತ ಒಬ್ರು ಇದ್ರೆ DCP ಹರಿರಾಮ್ ಶಂಕರ್ ಅವರನ್ನು ಮಾತ್ರ ನಾನು ವಿಶ್ವಾಸಕ್ಕಿಟ್ಟದ್ದು. ಅವರನ್ನು ಕಳಿಸಿಕೊಟ್ಟಿದ್ದಾರೆ. ಈ ಕಮಿಷನರ್ ಬಂದು 2 ವರ್ಷ ಆಯ್ತು, ಯಾರು ಕಳಿಸಿಕೊಡುದಿಲ್ಲ. MP ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಮ್ಮ MP ನಳಿನ್ ಕುಮಾರ್ ಅವರು ಇವರನ್ನು ಯಾಕೆ ಕಳಿಸ್ತಾ ಇಲ್ಲ? ಹೊಯ್ಗೆ ದಂಧೆಯಲ್ಲಿದ್ದಾರೆ, ಪ್ರತಿಯೊಂದಲ್ಲಿದ್ದಾರೆ. ಜನಸ್ನೇಹಿ ಕಮಿಷನರ್ ಬೇಕು, ನಾನು ಇಲ್ಲೇ ಹೇಳೋದಿಲ್ಲ, ಜನಸ್ನೇಹಿ ಕಮಿಷನರ್ ಬೇಕು. ನೀವು ಪದ್ಯ ಹಾಡಿ, ಚೆಂಡೆ ಹೊಡಿ, ಕುಣೀರಿ, ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಯಾವುದೇ ಕೇಸ್ ಬರುವಾಗ ನೀವು ಬೆಂಬಲ ಕೊಡುದಿಲ್ಲ. ನಮಗೆಲ್ಲ ಮಾಧ್ಯಮದವರೇ ನಮಗೆ ಬೆಂಬಲ ಕೊಡುದು, ಡಿಪಾರ್ಟ್ಮೆಂಟ್ ಇಂದ ಏನೂ ಇಲ್ಲ. ಸೋಷಿಯಲ್ ವರ್ಕರ್ನವರು ಮಾತಾಡಬಾರ್ದಂತೆ. ವಿಕ್ಟಿಮೇ ಮುಂದೆ ಬರುದಾದ್ರೆ ನಮ್ಮಲ್ಲಿ ಇಷ್ಟು ಕೇಸಸ್ ಬರ್ತಾ ಉಂಟು. ಯಾಕೆ ಬರ್ತಾರೆ? ಒಂದು ಹುಡುಗಿದು ಕೇಸ್ ಬಂದಿದೆ, ಮಹಿಳಾ ಠಾಣೆಯಲ್ಲಿ ಹಣ ಕೇಳ್ತಾ ಇದ್ದಾರೆ ಅಂತ, ಹಣ ಕೇಳ್ತಾ ಇದ್ದಾರೆ. ನಮಗೆ ಪಾಂಡೇಶ್ವರ ಮಹಿಳಾ ಠಾಣೆ ಒಂದು ಇರುವುದು, ನಮಗೆ ಮಹಿಳೆಯರಿಗೆ ಒಂದು ಕೇಸು ಹೋಗುವಾಗ ಅಲ್ಲಿ ರೆಸ್ಪಾಂಡ್ ಮಾಡುದಿಲ್ಲ ಯಾರು ಸಹ. ಹಾಗಾದ್ರೆ ನಮಗೆ ಮಹಿಳಾ ಠಾಣೆ ಯಾಕೆ? ಪ್ರತಿಯೊಂದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಮಾತಾಡ್ಲಿಕ್ಕೆ ಅಂತ ಬರುವಾಗ ಇಲ್ಲಿ ಅವಕಾಶ ಇಲ್ಲ, ಟೈಮ್ ಇಲ್ಲ. 11 ಗಂಟೆಗೆ ನಾವು ಬಂದು ಕೂತಿದ್ದೇವೆ. ವೈಟ್ ಕಾಲರ್ ಜಾಬಿನ ಡಾಕ್ಟರ್ನವರನ್ನೆಲ್ಲ ಕೂತ್ಕೊಳ್ಳಿಸಿ 1 ಗಂಟೆ ಟೈಮ್ ತೆಗೆದ್ರು. ಹಾಗಾದ್ರೆ ನಾವು ಸಾರ್ವಜನಿಕರು ಯಾರು? ಇಲ್ಲಿನ ಜನಗಳಿಗೆ ಏನು ಬೇಕು? ಖಾಲಿ ಹಿಂದುತ್ವ. ನಮಗೆ ಹಿಂದುತ್ವ ಒಂದು ಇದ್ರೆ ಆಯ್ತು. ನಮಗೆ ಮಕ್ಕಳಿಗೆ ಕೆಲಸ ಬೇಡ, ಡೆವಲಪ್ಮೆಂಟ್ ಬೇಡ, ನಮ್ಮ ದಕ್ಷಿಣ ಕನ್ನಡದ ಬುದ್ಧಿವಂತ ಜಿಲ್ಲೆಯವರಿಗೆ ಏನು ಬೇಡ. ಹಾಗಾಗಿ ಅವರ ಕರ್ಮ. ನಾನು ಬಾಕಿ ಮಕ್ಕಳ ಹತ್ರ ಹೇಳುದು, ಇಲ್ಲಿ ನಿಲ್ಬೇಡಿ, ನೀವೇನಾದ್ರೂ ಇದ್ರೆ ನಿಮ್ಮ ಅಚೀವ್ಮೆಂಟ್ ಮಾಡಲಿಕ್ಕೆ ದಕ್ಷಿಣ ಕನ್ನಡದಲ್ಲಿ ನಿಲ್ಬೇಡಿ, ಇಲ್ಲಿ ಏನೂ ಇಲ್ಲ. ಒಳಗೆ ಹೋದಾಗ ನಮ್ಮ ಸಮಸ್ಯೆಯನ್ನು ಕೇಳಲಿಕ್ಕೆ ಅವರು ತಯಾರಿಲ್ಲ. ಹಾಗಾದರೆ ADGP ಅವರು ಬಂದದ್ದು ಯಾಕೆ ಇಲ್ಲಿಗೆ? ಸಮಸ್ಯೆಗಳು ನಗರದ ಸಮಸ್ಯೆಯನ್ನು ಹೇಳೋದು. ನಾವು ಒಂದು ಸಾಮಾಜಿಕ ಕಾರ್ಯಕರ್ತರಾಗಿದ್ದುಕೊಂಡು ಮಂಗಳೂರು ನಗರದ ಸಮಸ್ಯೆ ಹೇಳಿದಾಗ ಕೇಳಬೇಕಾದದ್ದು ADGP ಅವರದ್ದು ಕರ್ತವ್ಯ. ಅವರು ಅದು ಬಿಟ್ಟು ಇಲ್ಲಿ ವಿಕ್ಟಿಮ್ ಬೇಕು ಹೇಳಿದರೆ ನಾವಾಗಾದರೆ ಯಾರಿಗಾದರೂ ಓಡಿಸಿಕೊಂಡು ಬಂದು ಇವರಿಗೆ ಹೇಳಬೇಕು, ಸರ್ ನನಗೆ ಅವರು ಹೊಡೆದ್ರು ಹೇಳಿ. ಹಾಗೆ ಇವರ ಆಲೋಚನೆ ಆಯಿತು. ಯಾವುದೇ ನಿಯಮ ಪಾಲಿಸದೇ ಇದ್ದರೂ ಕೂಡ ಕ್ಲಬ್ಗಳಿಗೆ ರೈಡ್ ಆಗೋದಿಲ್ಲ. ಮಂಗಳೂರಿನಲ್ಲಿ ಖಾಲಿ 2 ವೀಲರ್ನಲ್ಲಿ ಹೆಲ್ಮೆಟ್ ಹಾಕದೆ ಹೋದರೆ 3 ರೈಡ್ ಮಾಡಿದರೆ ಮಾತ್ರ ಕೇಸ್ ಹಾಕ್ತಾರೆ. ಅದೇ ಬಸ್ಸುಗಳು ರಾಜಾರೋಷದಲ್ಲಿ ಜನರು ನೇತಾಡಿಕೊಂಡು ಹೋದರೂ ಯಾವ ಪೊಲೀಸಿಗೂ ಇದು ಕಾಣುವುದಿಲ್ಲ. ಇಂಥದ್ದನ್ನು ಹೇಳಲಿಕ್ಕೆ ಬಂದರೆ ಅದನ್ನು ಕೇಳಲಿಕ್ಕೆ ADGP ಅವರು ತಯಾರಿಲ್ಲದಿದ್ದರೆ ಇದಕ್ಕೆ ಅರ್ಥ ಏನು? ಬಟ್ ನನಗೆ ಒಂದು ಆಶ್ಚರ್ಯ ಅಂತ ಹೇಳಿದರೆ, ಗಾಂಜಾ ಸೇದುವವನನ್ನು MDM ತಗೊಳ್ಳುವವನನ್ನು ಹಿಡಿತಾರೆ, ಅವನಿಗೆ ಸಪ್ಲೈ ಮಾಡಿದವನು ಇಡ್ತಾರೆ. ಆದರೆ ದೊಡ್ಡ ದೊಡ್ಡ ಬಂಡಲ್ ಕಳಿಸಿಕೊಡುವವನವರಿಗೆ ಇಷ್ಟವರೆಗೆ ಮಂಗಳೂರು ಪೊಲೀಸ್ ಮುಟ್ಲಿಲ್ಲ. ಯಾಕೆ?